ತವಳುವ ಪ್ರಾಂತ್ಯದ ಜೀವನ ಕ್ರಮ ಒಟ್ಟು ಭಾರತೀಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತಿದೆ. ಜಿಲ್ಲೆಯ ಜನ ಕೃಷಿ ಸಂಸ್ಕೃತಿಯಲ್ಲಿ ಬದುಕು ಕಟ್ಟಿಕೊಂಡವರು. ಋಷಿ ಸಂಸ್ಕೃತಿಯ ಜ್ಞಾನ ಇಲ್ಲಿನ ಜನರಲ್ಲಿದೆ. ಆದರೂ ಅನುಷ್ಠಾನದಲ್ಲಿ ಯಾವತ್ತಿದ್ರೂ ಗಟ್ಟಿ ಕನ್ನಡಿಗರಾಗಿದ್ದೇವೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ದಕ್ಷಿಣ ಕನ್ನಡ ಜಿಲ್ಲಾ ನಿಕಟಪೂರ್ವ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕೂರ ಹೇಳಿದರು. ದೇರಳಕಟ್ಟೆಯ ನಿಟ್ಟೆ ಪರಿಣಿತ ವಿಶ್ವವಿದ್ಯಾಲಯದ ದೇರಳಕಟ್ಟೆಯ ಕ್ಷೇಮ ಕ್ಯಾಂಪಸ್ನ ಗ್ಲೌಸ್ ಹೌಸ್ನಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ಧ್ವಜಾರೋಹಣಗೈದು ಅವರು ಮಾತನಾಡಿದರು. ನಿಟ್ಟೆಯಂತಹ ಪ್ರತಿಷ್ಠಿತ ವೃತ್ತಿಪರ ವಿದ್ಯಾ ದೇಗುಲಗಳಲ್ಲಿ ಮಾತೃ ಸಂಸ್ಕೃತಿಯನ್ನ ಬಿಂಬಿಸುವುದರಿಂದ ಕನ್ನಡ ಶಕ್ತಿ ಹೊರಹೊಮ್ಮಲು ಸಾಧ್ಯವಿದ್ದು ಆ ಕಾರ್ಯ ನಿಜಕ್ಕೂ ಅಭಿನಂದನೀಯ. ಸುಂದರವಾದ ಉತ್ತಮ ಬದುಕಿಗೆ ಶಕ್ತಿ ಕೊಡುವುದು ಸುತ್ತಮುತ್ತಲಿನ ಸಜ್ಜನರು ಹಾಗೂ ಪರಿಸರ ಎಂದು ಹೇಳಿದರು. ಯಕ್ಷಗಾನ ವಿದ್ವಾಂಸ ಡಾ ಪ್ರಭಾಕರ್ ಶಾಸ್ತ್ರಿಯವರ ಮನೆ ಭಾಷೆ ಮರಾಠಿಯಾಗಿದ್ದರೂ ಕುಂಬ್ಳೆ ಸುಂದರ್ರಾವ್ ಅಮೃತ ಸೋಮೇಶ್ವರ್ ಅವರ ಮನೆ ಭಾಷೆ ಮಲಯಾಳಂ. ಡಾ ಜಬ್ಬಾರ್ ಸಮ್ಮೋ ಮನೆಯಲ್ಲಿ ಬ್ಯಾರಿ ಭಾಷೆ ಮಾತನಾಡಿದರೂ ಇದಿನಬ್ಬರು ಕೂಡ ಮನೆಯ ಭಾಷೆ ಬೇರೆಯೇ ಹೊಂದಿದ್ರು ಅವರೆಲ್ಲರೂ ಕನ್ನಡ ಭಾಷೆಯನ್ನ ಮೇಲ್ಮಟ್ಟಕ್ಕೆ ತರಲು ಸದಾ ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದರು. ಈ ಭಾರತ ದೇಶದ ಈ ಪಶ್ಚಿಮ ಕರಾವಳಿ ಈ ಭೂಭಾಗ ಯೋಚನೆ ಮಾಡಿ ನೀವು, ಕರುನಾಡು ಶ್ರೀಗಂಧದ ನಾಡು ಅಂತ ಹೇಳ್ತಾರೆ. ನಾವು ಸಿರಿಗಂಧದ ನಾಡಿನ ಒಳಗಿನ ಆಂತರ್ಯದ ಶಕ್ತಿ, ಇಲ್ಲಿನ ವೈವಿಧ್ಯತೆ ಅದು ಭಾರತ ದೇಶಕ್ಕೆ ಅನ್ವಯ ಆಗ್ತದೆ. ಈ ಪ್ರದೇಶವನ್ನೇ ನಾವು ತೆಗೆದುಕೊಳ್ಳೋಣ. ಜಗತ್ತಿನ ಭೂಪಟದಲ್ಲಿ ಪಶ್ಚಿಮ ಕರಾವಳಿಯಲ್ಲಿ ಆ ಕಡೆ ಮಲಯಾಳ ಪ್ರಾಂತ್ಯ ಆದರೆ ಇದು ತವಳುವ ಪ್ರಾಂತ್ಯ. ತವಳದ ನಂತರ ಹವ್ಯಕದ ನಂತರ ಕೊಂಕಣ ಪ್ರಾಂತ್ಯ, ನಂತರ ಮರಾಠ, ತದನಂತರ ವಿದರ್ಭ, ಹೀಗೆ ಈ ಪ್ರಾದೇಶಿಕವಾದಂಥ ವಿಭಾಗಗಳು. ಈ ತವಳುವ ಪ್ರಾಂತ್ಯದ ಒಳಗಿನ ಜೀವನ ಕ್ರಮವನ್ನು ನೋಡಿ, ಅದು ಭಾರತೀಯ ಜೀವನಕ್ಕೆ ಅದು ಅನ್ವಯಿಸ್ತದೆ. ಇಲ್ಲಿ ನಿಂತಲ್ಲಿಯೇ ಆಸ್ಪತ್ರೆ ರೋಗಿಗಳಿರ್ಬೋದು, ವೈದ್ಯಾಧಿಕಾರಿಗಳಿರ್ಬೋದು, ಅಥವಾ ಈ ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ಬೋದು, ಇಲ್ಲ ಆಡಳಿತಾತ್ಮಕವಿರುವವರಿರ್ಬೋದು. ನಮ್ಮ ಮನೆಯೊಳಗಿನ ಮಾತೃ ಸಂಸ್ಕೃತಿ ಯಾವುದು? ಅದನ್ನೇ ನಾಡಗೀತೆಯಲ್ಲಿ ಕುವೆಂಪು ಬರೆದದ್ದು, ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇಲ್ಲಿರುವವರೇ ನಮ್ಮ ಮನೆಯಲ್ಲಿ ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಮರಾಠಿ, ಪಾಲಿ ಇಲ್ವಾ? ನಮ್ಮೆಲ್ಲರ ಮನೆಗಳ ಭಾಷೆಗಳಲ್ಲಿ ಮಾತೃ ಸಂಸ್ಕೃತಿ ಇಲ್ವಾ? ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಡಾ ಕೆ ಸತೀಶ್ ಕುಮಾರ್ ಭಂಡಾರಿಯವರು ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಕ್ಷೇಮ ವೈದ್ಯಕೀಯ ಅಧೀಕ್ಷಕ ಮೇಜರ್ ಡಾ ಶಿವಕುಮಾರ್ ಹಿರೇಮಠ್ ಹಾಗೂ ಎನ್ಎಸ್ಎಸ್ನ ನಿಕಟಪೂರ್ವ ಸಂಯೋಜಕಿ ಡಾ ಸುಮಲತಾ, ಸಾರ್ವಜನಿಕ ಸಂಪರ್ಕಾಧಿಕಾರಿ ಹೇಮಂತ್ ಶೆಟ್ಟಿ ಉಪಸ್ಥಿತರಿದ್ದರು. ಮಾನವಿಕ ವಿಭಾಗದ ಮುಖ್ಯಸ್ಥೆ ಡಾ ಸಾಯಿಗೀತಾ ಹಾಗೂ ಎನ್ಟಿ ವಿಭಾಗದ ಸುಮಿತಾ ಚೌಟ ಕಾರ್ಯಕ್ರಮವನ್ನು ನಿರೂಪಿಸಿದರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಎನ್ಎಸ್ಎಸ್ ಸಂಯೋಜಕ ಶಶಿಕುಮಾರ್ ಶೆಟ್ಟಿ ವಂದಿಸಿದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.